ಕಾಸನ್ನು ಬಿಡ ತಿಮ್ಮಪ್ಪ ಬಡ್ಡಿ ಕಾಸು ಕೊಡಿಸು ನಮ್ಮಪ್ಪ ಕಾಸನ್ನು ಬಿಡ ತಿಮ್ಮಪ್ಪ ಕಾಸನ್ನು ಬಿಡ ತಿಮ್ಮಪ್ಪ ಬಡ್ಡಿ ಕಾಸು ಕೊಡಿಸು ನಮ್ಮಪ್ಪ ಬಡ್ಡಿ ಕಾಸು ಕೊಡಿಸು ನಮ್ಮಪ್ಪ ಸಾಸಿರ ನಮಿಸುವೆ ಭೂಪ ಸಾಸಿರ ನಮಿಸುವೆ ಭೂಪ ಬಲು ಕಾಸವು ನಮ್ಮ ಕಾರ್ಯಕಲಾಪ ತಿಮ್ಮಪ್ಪ ತಂದೆ ನಿನ್ನನ್ನ ನಂಬಿದ್ನಪ್ಪ, ನೀ ನನ್ನನ್ನು ಕಾಯಪ್ಪ. ಇದ್ದ ಹಣ ಪೂರ್ತಿ ಹೊರಗಾಕಿನಪ್ಪ, ಒಂದು ಬಡ್ಡಿಯೂ ಬರ್ತಾ ಇಲ್ಲಪ್ಪ. ಹೀಗೆ ಮಾಡಿದ್ರೆ ನನ್ನ ಜೀವನ ಹೇಗಪ್ಪ? ವೆಂಕಟರಮಣ ಗೋವಿಂದ ಗೋವಿಂದ. ನಿಮ್ಗೆಲ್ಲ ಕೊಟ್ಟರು ಗೋವಿಂದನೇ. ಓಯ್ ನಮಸ್ಕಾರ. ನಮಸ್ಕಾರ ಅಂದೆ. ಯಾರು ಯಾರು? ನಾವು ಬಡ್ಡಿ ವ್ಯಾಪಾರಿ ಚರಣಮೂರ್ತಿ. ಬಡ್ಡಿ ವ್ಯಾಪಾರಿಗಳ ನಾವೇ. ನಮಸ್ಕಾರ ನಮಸ್ಕಾರ. ನಿಮ್ಗೆ ಈಗ ಜೀವವಂತ. ಮೊದ್ಲು ಒಬ್ಬ ನಿದ್ದೆಲಿದ್ದಿದ್ದವರಾಗೆ ಯಾರು ಅಂದ್ರೆ ಯಾವಾಗ ಬಡ್ಡಿ ವ್ಯಾಪಾರಿ ಅಂತ ಹೇಳಿದ್ನ ನಿಮ್ ಜೋರು ನಮಸ್ಕಾರ. ನಮಸ್ಕಾರಕ್ಕೆಲ್ಲ ಕೊಡು ಕ್ರಮ ಇಲ್ಲ ನಮ್ಮದ್ದು. ನೋಡಿ, ದಿವಸಕ್ಕೆ 3 ಬಾರಿ ಬೆಳಿಗ್ಗೆ ಮಧ್ಯಾಹ್ನ ಸಾಯಂಕಾಲ ತ್ರಿಕಾಲದಲ್ಲಿ ಕಡ್ಡಿ ಹಚ್ಕೊಂಡು ಆ ತಿಮ್ಮಪ್ಪನ ಹತ್ರ ಬೇಡ್ಕೊಳ್ಳುದು ನಾನು. ಏನಂತ? ನಮ್ಮ ಹತ್ರ ಬಡ್ಡಿ ತಗೊಂಡವ್ರಿಗೊಂದು ಏನು ಆಗುದು ಬೇಡ, ಸಾಲ ತಕೊಂಡವ್ರು ಹಾಗೆ ಇರ್ಲಿ, ಅವ್ರ ಆರೋಗ್ಯ ಚೆನ್ನಾಗಿರ್ಲಿ, ಅವ್ರ ಆಯುಷ್ಯಕ್ಕೊಂದು ಕುತ್ತು ಬರುವುದು ಬೇಡ ಅಂತ ಕೇಳ್ಕೊಳ್ಳುದು ನಾವು. ಅದು ಹೋದ್ರೆ ನಮ್ದು ಹೋಯ್ತಲ್ಲ, ಹಾಗೆ ಅವ ನೆಗೆದು ಬಿದ್ದರೆ ನಮ್ಮ ಕರ್ಮ ಆಯ್ತು. ಹಾಗಾಗಿ ನಾವು ಅವ್ರ ಆಯುಷ್ಯದ ಬಗ್ಗೆ ದಿವಸ ಕಡ್ಡಿ ಹಚ್ಚಿ ಬೇಡ್ಕೊಳ್ಳುದು, ನಮ್ಮ ಬಗ್ಗೂ ಬೇಡ್ಕೊಳ್ಳುದಿಲ್ಲ. ಆದ್ರೆ ನಮ್ಮ ಬಗ್ಗೆ ಅವರೇ ಬೇಡ್ಕೊಳ್ತಾರೆ. ಹೌದಾ? 3 ಅಲ್ಲ, ದಿವಸಕ್ಕೆ 6 ಸಲ ಬೇಡ್ಕೊಂಡ್ರು. ಆ ಬಡ್ಡಿ ವ್ಯಾಪಾರಿ ಚರಣಮೂರ್ತಿ ನೆಗೆದು ಬಿದ್ದು ಹೋಗ್ಲಿ, ಅವ ಗಾಡಿ ಅಡಿಗೆ ಬಿದ್ದು ಸಾಯ್ಲಿ, ಅವ ಹಾವು ಕಚ್ಚಿ ಸಾಯ್ಲಿ ಅಂತಲೇ ಹೇಳ್ಕೊಳ್ಳುದು ಜನ. ಅಂದ್ರೆ ನಮ್ಮ ಹತ್ರ ಸಾಲ ತಕೊಂಡವ್ರು, ಅದು ಸಹಜ, ತಪ್ಪು ಅಂತ ಆಕ್ಷೇಪ ಮಾಡುವುದಿಲ್ಲ. ಅದಕ್ಕೆ ನಾವು ತಿಮ್ಮಪ್ಪನ ಹಿಡ್ಕೊಂಡದ್ದು. ಹಣಕಾಸಿನ ದೇವರು ಭೂಲೋಕದಲ್ಲಿ ಅವರೇ ಬಿಟ್ಟರೆ ಬೇರೆ ಯಾರಿಲ್ಲ. ಮತ್ತೆ ಆ ಪುಣ್ಯಾತ್ಮನ ಕಾಣಿಕೆ ಡಬ್ಬಿಗೆ ನಾವು ಹಣ ಹಾಕಿ ಹಾಕ್ತೇವೆ. ಯಾಕೆಂದ್ರೆ ನಾವು ಬಡ್ಡಿಸಿಗೆ ಸಾಲ ಕೊಡುದಲ್ವಾ, ಅದು ವಸೂಲಿ ಮಾಡಬೇಕು ಅಂದ್ರೆ ಸುಲಭ ಇಲ್ಲ. ಕೊಡುವ ಸುಖದಲ್ಲಿ ಯಾರೂ ಕೊಡುವುದಿಲ್ಲ, ತಕ್ಕೊಳ್ಳುವಾಗ ಮಾತ್ರ ಭಾರಿ ಸಂತೋಷ. ಸಾಲವನ್ನು ಕೊಂಬಾಗ ರುಂಡಂತೆ, ಸಾಲಿಗರು ಬಂದು ಎಳೆಯುವಾಗ ಕಿಪ್ಪದಿಯ ಕೀಲು ಮುರಿದಂತೆ. ಇದು ಸಾಲ ತಕ್ಕೊಂಡವ್ರಿಗಲ್ಲ, ಮತ್ತೆ ಈಗ ಸಾಲ ಕೊಟ್ಟವರಿಗೆ. ನಮ್ದು ಕಿಪ್ಪದಿಯ ಕೀಲಲ್ಲ, ಮಧ್ಯದ ಬೆನ್ನೆಲುಬೇ ಮುರಿದಾಗಿದೆ ಈಗ. ಯಾಕೆಂದ್ರೆ ಯಾರು ಸಾಲ ತಕೊಂಡವ್ರು ಉಂಟಲ್ಲ, ಒಂದು ಕಾಲದಲ್ಲಿ ಆ ಬಂದು ಬಡ್ಡಿ ಎಲ್ಲ ಲೆಕ್ಕಾಚಾರ ಮಾಡಿ ಮಲಗುವಾಗ ನಮ್ಗೆ ಮಧ್ಯರಾತ್ರಿ ಆಗ್ತಿತ್ತು. ಈಗ ಹಾಗಲ್ಲ, ಮುಸ್ಸಂಜಿಗೆ ಲೆಕ್ಕಾಚಾರ ಮುಗಿದೋಗ್ತದೆ. ಯಾಕೆಂದ್ರೆ ಪರಿಸ್ಥಿತಿ ಹಾಗಾಗಿದೆ. ಎಲ್ಲೇ ಒಳ್ಳೆ ಆಡಳಿತ ನಮ್ಮನ್ನು ಉದ್ಧಾರ ಮಾಡ್ತಾರೆ ಅಂತ ಲೆಕ್ಕ ಹಾಕಿದ್ ನಾವು. ಯಾರ ಹತ್ರ ನೋಡ್ರು ಹಣ ಇಲ್ಲ, ವಾಯ್ ಆರ್ಥಿಕ ಮುಗ್ಗಟ್ಟು. ಎಲ್ಲಿ ಕೇಳಿ ನೀವು, ಯಾರಲ್ಲೂ ಹಣ ಇಲ್ಲ, ವ್ಯವಹಾರ ನಡೆಯುವುದಿಲ್ಲ, ಆ ಪರಿಸ್ಥಿತಿ ಬಂದಿದೆ. ಹಾಗಂತ ತೆರಿಗೆ ಕಡಿಮೆ ಇಲ್ಲ, 18% ಎಲ್ಲ ಉಂಟು ಅಲ್ಲ, ಹೇಳು ಸುಖ ಇಲ್ಲ. ನಿಮಗೂ ಉಂಟ? ನಮಗಲ್ಲ, ನಮ್ಮ ಗೂಡಂಗಡಿಯವ್ರಿಗೂ ಉಂಟು. ಈಗ ನೀವು ಎಲ್ಲಿದ್ರಿ, ನಿಮಗೂ ಉಂಟ? ಏನೂ ಇಲ್ಲದೆ ಹೊತ್ತು ನಿಮ್ಗೆ. ಯಾಕೆಂದ್ರೆ ನಿಮ್ದು ಒಂದು ಯಾರಿಗೂ ಲೆಕ್ಕಕ್ಕೆ ಸಿಗುವುದಿಲ್ಲಲ್ಲ. 3 ತಕಂತ್ರ 4 ತಕಂತ್ರ 5 ತಕಂತ್ರ ಯಾರಿಗೂ ಗೊತ್ತಾಗುವುದಿಲ್ಲ. ಹಾಗಾಗಿ ತೆರಿಗೆ ಇಲ್ಲದೆ ಹೊದ್ದೆ ನಿಮ್ಗೆ, ಯಥಾರ್ಥಕ್ಕೆ ಮತ್ತೆ ಎಲ್ಲರಿಗೂ ಉಂಟು. ಎಲ್ಲಿವರೆಗೆ ಅಂತ ಹೇಳಿದ್ರೆ ಬದುಕುವುದು ಕಷ್ಟ ಆಗಿದೆ. ನನಗೆ ಅಂತಲ್ಲ, ಜನರಿಗೆ ನಾವು ಕೊಟ್ಟ ಹಣ ವಸೂಲಿ ಆಗದೆ ಹೋದ್ರೆ ನಾವೆಂತ ಮಾಡ್ಬೇಕು? ಮೊದಲೆಲ್ಲ ಹಣ ವಸೂಲಿ ಮಾಡ್ಬೇಕಿದ್ರೆ ಬಹಳ ಜೋರಿತ್ತು ನಮ್ದು. ಎಲ್ಲಿವರೆಗೆ ಅಂದ್ರೆ ಸ್ವಲ್ಪ ಹೆಚ್ಚು ಕಡಿಮೆ ಆದ್ರೆ ಕೈ ಎತ್ತುದೆಲ್ಲ ಇತ್ತು. ಈ ಕೈ ಅವ್ರು ಎತ್ತಿದ್ರು ನಾವು ಎತ್ತುದಿಲ್ಲ. ಅವ್ರು ಕೈ ಎತ್ತಲಿ ಅಂತ ಕಾಯ್ತಿದ್ರು ಅವ್ರು ತಕೊಂಡವ್ರು. ನಾವು ಒಂದು ಕೈ ಎತ್ತಿದ್ರೆ ಸಾಕು, ಅವ್ರು 2 ಕೈ ಎತ್ತ. ಮೈ ಮುಟ್ಟಿದೆಯಲ್ಲ, ಕೊಡುದಿಲ್ಲ, ಹೋಗಿ ಏನ್ ಮಾಡ್ತೆ ಮಾಡ್ಕೊ ಅಂತ 2 ಕೈ ಎತ್ತಿದ್ರು ಅವ್ರು.
ಎಷ್ಟೋ ಜನ ಹಣ ಅಂತೂ ಕೊಡ್ಲಿಕ್ಕೆ ಆಗುದಿಲ್ಲ, ಪಾಪಿ ಮಗ ಈ ಒಂದೆರಡು ಪೆಟ್ಟು ಕೊಟ್ಟು ಹೊಡ್ಡಿಲ್ಲ ಅಂತ ಕಾಯುವವರಿದ್ದಾರೆ. ಹಾಗಾಗಿ ನಾವು ಅವರಿಗೆ ಕೈ ಮುಕ್ಕೊಂಡೇ ಬರುವುದೇ ಬಿಟ್ರೆ ನಾವು ಕೈ ಎತ್ತಲಿಕ್ಕೆ ಹೋಗುದಿಲ್ಲ. ಮತ್ತೆ ಮೊದಲೆಲ್ಲ ಸಾಕ್ಷಿ ಆಧಾರ ಎಲ್ಲ ಇಟ್ಕೊಂಡು ನಾವು ಸಾಲ ಕೊಡುವುದು. ಹೆಚ್ಚು ಕಡಿಮೆ ಆಯ್ತು ಅಂತಾದ್ರೆ ಅದನ್ನೇ ಇಟ್ಕೊಂಡು ಇವ ಮೋಸ ಮಾಡಿದ್ದ ಅಂತ ನ್ಯಾಯಸ್ಥಾನಕ್ಕೆ ದೂರು ಕೊಟ್ಟು ಅವನು ಒಳಗೆ ಹಾಕಿಸ್ತೇವೆ ಅಂತ ಧೈರ್ಯ ಇತ್ತು. ಈಗ ಅದು ಇಲ್ಲ. ಆದ್ರೆ ಗೊತ್ತಿಲ್ಲ ನಿಮ್ಗೆ. ಒಳಗೆ ಹಾಕಿದ್ರೆ ಏನಾಗ್ತದೆ? ಏನು? ನಾವು ಒಳಗೆ ಕೂತ್ಕಂತೆ ಅಂತ ಹೊರಟ್ರೆ ನಮ್ಮ ಸರ್ವನಾಶ ಆಯ್ತು. ಈ ಕೆಲವು ಒಳಗೆ ಹೋಗ್ಲಿಕ್ಕೆ ಹೆದರುವವರು ಇದ್ರೆ ನಮ್ಗೆ ಅನುಕೂಲ ಅಷ್ಟೇ. ಒಟ್ಟಿಲ್ಲ ಒಳಗೆ ಹೋಗ್ತೇವೆ ಅಂದ್ರೆ ಎಂತ ಆಗ್ತದೆ ನೀವೇ ವಿಚಾರ ಮಾಡಿ. ಎಲ್ಲಿವರೆಗೆ ಒಳಗೋದೊಂದು ಖರ್ಚು ನಾವೇ ಕೊಟ್ಟು ಸಾಯ್ಬೇಕು. ಹೌದಾ? ಅಲ್ಲಿಗೆ ನಮ್ ವಜ್ಜ ಇತ್ತು. ನಮ್ಮ 14ನೇ ದಿವಸಕ್ಕೆ ಏನ್ ತೊಂದರೆ ಇಲ್ಲ. ಇಂಥವ್ರೊಂದು 10 ಜನ ಒಳಗೆ ಹೋಗ್ಬಿಟ್ರೆ ಹಾಗೆ ದಿವಾಳಿ ಆಗ್ಲಿಕ್ಕೆ ಯಾವ ತಾಪತ್ರೆ ಇಲ್ಲ ನಮ್ಗೆ. ಎಂತ ಪರಿಸ್ಥಿತಿ ಏನೆಲ್ಲ ತಂದ್ರು ಮೊದ್ಲಾಗಿಲ್ಲ. ಮತ್ತೆ ಈಗ ಉಂಟಲ್ಲ, ಯಾರಿಗೂ ದೊಡ್ಡ ದೊಡ್ಡ ಮೊತ್ತ ಕೊಡುದಿಲ್ಲ ನಾನು. ಎಲ್ರಿಗೂ ಚಿಲ್ಲರೆ ಚಿಲ್ಲರೆ ಬಿಡಿ ಕಾಸು. ಯಾಕೆ ಅಂತ ಹೇಳಿದ್ರೆ ದೊಡ್ಡ ಮೊತ್ತ ತಗೊಂಡು ಆತ್ಮಹತ್ಯೆ ಮಾಡ್ಕೊಂಡ್ರೆ 2 ತಾಪತ್ರೆ. ಅವನ್ ಸಾಯುದು ಬೇರೆ, ನಾವು ಒಳಗೆ ಹೋಗುದು ಬೇರೆ. ನೋಡಿ ಇದು ಯಾರಿಗ್ ಬೇಕು? ಇದು ಅವ ಏನಾದ್ರು ನಮ್ಗೆ ರಾಜ್ಯಕ್ಕೆ ಬರ್ದಿಕ್ತ ಅಂದ್ರೆ ಮತ್ತೆ ಮುಗ್ದೇ ಹೋಯ್ತು ಕತೆ. ಶಟಿ ಕಲಿಸ್ತಿ ಅಂತ ಅವನ್ 4 ಅಕ್ಷರ ಗೀಚ್ಬಿಟ್ರೆ ನಮ್ಮ ಕತೆ ಸರ್ವನಾಶ. ಹಾಗಾಗಿ ಪ್ರತಿನಿತ್ಯವೂ ಉಂಟಲ್ಲ ಮಲ್ಕೊಂಡ್ರು ನಿದ್ದೆ ಬರುವುದಿಲ್ಲ ಸ್ವಾಮಿ. ಅದಕ್ಕೆ ಹೇಳುದು ನಾನು, ಅಂತವ್ರಿಗೆಲ್ಲ ಕೊಡ್ಬೇಡಿ, ಸ್ವಲ್ಪ ಇದ್ದು ನನಗ್ ಕೊಡಿ. ನಿಮಗೆ ಇಲ್ಲ ಸ್ವಾಮಿ, ನಾವು ಬಡ್ಡಿ ಕೊಡುದು, ಆದ್ರೆ ನಿಮ್ಗೆಲ್ಲ ಕೊಡುದಿಲ್ಲ. ಬಡ್ಡಿಗೆ ಬೇಡ, ನಾ ಬಡ್ಡಿ ಕೊಡುದು ಇಲ್ಲ. ಮತ್ತೆ ನಿಮ್ಗೆ ಬಡ್ಡಿ ಕೊಡೋರು ಕೊಡ್ಲಿಕ್ಕೆ ನಾವು ಜಾಗ್ರತೆ ಮಾಡುದು, ನೀವು ಬಡ್ಡಿಯೂ ಕೊಡುದಿಲ್ವಾ? ಬಡ್ಡಿ ಹೇಗೂ ಕೊಡುದಿಲ್ಲ, ಅಸಲು ನೋಡುವ. ದಿವಸ 1 ಊರಿಗೆ ಬತ್ತೆ ನಿಮ್ ಹುಡಿಕೊಂಡು ನಾನು. ನೀವು ಕೊಡದೆ ಹೋದ್ರೆ ನಿಮ್ಮ ವಸೂಲಿ ಮಾಡ್ಲಿಕ್ಕೆ ಆದ್ರೂ ಆಗ್ತದೆ ನಮ್ಗೆ. ಬಂದು ನಾವು ನಿಮ್ಮ ಆಟದಲ್ಲಿ ಜೋರಾದ್ರೆ ನಿಮ್ಮ ಅಭಿಮಾನಿಗಳೇ ಒಟ್ಟು ಹಾಕೊಂಡು ಹೊಡೆದ್ರು ನಮ್ಗೆ. ಹಾಗಾಗಿ ನಿಮ್ ಸಹವಾಸ ಬೇಡ ನಮಗೆ. ನೀವೊಂದು ಅಭಿಮಾನಿ ಮೇಲೆ, ಪ್ರೀತಿ ಮೇಲೆ ಕೊಡಿ. ಯಾವ್ದೋ ಅಭಿಮಾನದ ಮೇಲೆ? ನಿಮ್ ಮೇಲೆ. ನಿಮ್ ಮೇಲೆ ಎಂತ ಅಭಿಮಾನ ಸ್ವಾಮಿ? ಯಕ್ಷಗಾನದವರು, ಭಾಗವತರು ಅಂತ. ನಿಮ್ಮ ಯಕ್ಷಗಾನದವರು ಅಲ್ಲ ಚಿಕ್ಕಮಗಳದವ್ರು ತಗೊಂಡು ನಾ ಎಂತ ಮಾಡೋದು? ಅಭಿಮಾನ ಭಾಗವತ್ಗೆಯ ನಿಮ್ಮ ಸ್ವರ ಬಿದ್ದೇ ಹೋಗ್ಲಿ, ನಂಗಾಗು ನಷ್ಟೇನು. ನೀವು ಎಂತ ಹೆಡ್ರಾಗಿ ಮಾತಾಡ್ತೀರಿ. ಭಾಗವತಿಕೆ ಅಂದ್ರೆ ಏನು ಗೊತ್ತಾ? ಆ ಹುಚ್ಚಿದ್ದವ್ರಿಗೆ ಮಾತ್ರ ಆಸಕ್ತಿ. ನಮ್ಮ ಮನೆ ಪಕ್ಕದಲ್ಲೇ ಮೈದಾನ ಉಂಟು. ನೀವು ಮೇಳದವ್ರು ಬಂದು ಕೂತ್ಕೊಳ್ಳೋದಿಲ್ಲ. ನಾ ದಿವಸ ಶಾಪ ಹಾಕೊಂಡು ಕಿಟಕಿ ಬಾಗ್ಲೆಲ್ಲ ಹಾಕೊಂಡು ಮಲಗುತ್ತೆ. ಆದ್ರೂ ಕಿವಿಗೆ ಹೊಡೆಯುತ್ತದೆ. ಕೆಲವು ಸಲ ಹತ್ತಿ ಇಟ್ಕೊಂತೆ ನಾನು. ನಮ್ಗೆ ನಿಮ್ಗೆ ಯಕ್ಷಗಾನ ಹುಚ್ಚಿಲ್ಲ. ನಿಮ್ಗೊಂದು ಧರ್ಮಕ್ಕೆ ಎಂತ ಗೌರವ ಪ್ರವೇಶ ಕೊಡೋದು. 5,000 ನೀವು ಕೊಟ್ಟರು ಮತ್ತೆ ಮೇಲಿನ ನಾ ಬರುದಿಲ್ಲ. ನಮ್ಗೆ ನಿಮ್ಗೆ ಯಕ್ಷಗಾನ ಆಗುದಿಲ್ಲ. ಮತ್ ನಾ ಗದ್ದೆ ತೋಟ ಮಾಡ್ಲಿಲ್ಲ ನಿಮ್ಮಲ್ಲಿ ಅಭಿಮಾನ ಇಡ್ಲಿಕ್ಕೆ. ಅದಕ್ಕೂ ಇದಕ್ಕೂ ಏನ್ ಸಂಬಂಧ? ಅಂದ್ರೆ ನೀವು ಬೊಬ್ಬೆ ಹಾಕಿ ಸಾಯ್ತ್ರಲ್ಲ ರಾತ್ರಿ. ಹಂದಿನಾದ್ರೂ ಓಡಿಸ್ತ್ರಿ ಇವ್ರೊಂದ್ ಲೆಕ್ಕ ಹಾಕೋಣವೇ. ನಮ್ದು ತೋಟ ಗದ್ದೆ ಯಾವ್ದು ಇಲ್ಲ. ಹೌದಪ್ಪ, ಈ ಯಕ್ಷಗಾನದ ಬದಿ ಹಂದಿನೂ ಬರುದಿಲ್ಲ, ಶೆಟ್ರು ಬರುದಿಲ್ಲ. ಭಾಗವತ್ರ ಮಾತ್ರ ಹೋಗುದು. ಸೇರ್ಸ್ಕೊಳ್ಳಿ, ನಂಗೇನ್ ನಷ್ಟ ಇಲ್ಲ. ಹಂದಿ ಅಂದ್ರೆ ವರಾವತಾರ ಹಾಕಿ ತಗೊಂಡ್ಬಿಡ್ತೆ ಆಗ ನಾನು. ನೀವು ಹಂದಿ ಅಂತ ಕಡಿಮೆ ಮಾಡಬೇಡಿ, ನಾವು ವರಾವತಾರ. ದೇವ್ರಿಗಿಂತೂ ನೀವು ಹೆಚ್ಚ. ಅವ ಯಾರೋ ವಿಷ್ಣುವ ವರಾವತಾರಿಯಾಗಿ ಹೋದ್ನಂತ. ಹೌದಪ್ಪ, ಅದೇ ಅವ್ನು ಭಾಗವತಾಗ ಬರ್ಲಿಲ್ಲ, ಪ್ರಶ್ನೆ ಬೇರೆ. ಅದೊಂದು ನೆನ್ಪಿಟ್ಕೊಳ್ಳಿ, ಹಂದಿಗಿಂತ ಕಡೆ ಭಾಗವತರು. ಅವನ ಮಗ ಪ್ರಹ್ಲಾದ, ಹಿರಣ್ಯಕಶಿಪುನ ಮಗ ಪ್ರಹ್ಲಾದ ಪರಮ ಭಾಗವತ. ಅವ ಈ ಭಾಗವತಿಗೆ ಅದು ಹೌದೇ. ಈ ಭಾಗವತರೆಲ್ಲ ರಕ್ಕಸರು ಬಿಟ್ಟದ್ದು ನಂಗೆ ಇವತ್ತೇ ಗೊತ್ತಾದ್ದು. ಬಹಳ ಸಂತೋಷ ಆಯ್ತವ. ಹಿರಣ್ಯಕಶಿಪುವಿನ ಮಗ ಭಾಗವತ, ಪರಮ ಭಾಗವತ. ಪರಮ ಭಾಗವತ ಅಂದ್ರೆ ಈ ಭಾಗವತ ಪೂರ್ತಿ ರಕ್ಕಸರಿಗೆ ಹುಟ್ಟು. ಹಾಗಾಗಿ ರಾತ್ರಿ ಏನು ಒಬ್ಬೆ ಹಾಕಿ ಸಾಯ್ತಾರೆ ಅವರು. ನೀವು ಯೋಗ್ಯ ಮಾತಾಡ್ತೀರಿ, ನಂಗೆ ಅನುಕೂಲ ಆಯ್ತದ. ಪರಮ ಭಾಗವತ. ನೀವು ಏನಾದ್ರೂ ಹೇಳಿ, ಓಯ್ ನಿಮ್ಗೆ ನಮಸ್ಕಾರ, ನಿಮ್ಮ ಸಹವಾಸ ಬೇಡ. ಯಾವ ಈ ವಿಷಯಕ್ಕೆ ಉಳಿದದ್ದಕ್ಕೆ ನಿಮ್ಮಲ್ಲಿ ನಮ್ಗೆ ಗೌರವ ಉಂಟು, ಅಭಿಮಾನ ಉಂಟು. ನಿಮ್ ಪದ್ಯ ಮಾತ್ರ ಕೇಳುವುದಿಲ್ಲ ನಾವು. ಯಾಕಂದ್ರೆ 3 ದಿವಸ ಲೆಕ್ಕಾಚಾರ ಹೆಚ್ಚು ಕಡಿಮೆ ಆದ್ರೆ ನಮ್ಗೆ ಸರ್ವನಾಶ ಆಗ್ತದೆ. ಆ ಕಾರಣಕ್ಕೆ ನಾವು ನಿಮ್ಮ ಯಕ್ಷಗಾನ ನೋಡುವುದಿಲ್ಲ. ನಮ್ಗೆ ನಿದ್ದೆ ಬಿಟ್ರೆ ಆಗುದಿಲ್ಲ. ನಿದ್ದೆ ಬಿಟ್ರೆ ಆಗುದಿಲ್ಲ ಅಂದ್ರೆ ನಿಮ್ಮಲ್ಲಿ ನೀವು ಹೀಗೆ ಮಾಡ್ತು ಹೋಗಿ
ಮೊದ್ಲೇ ನಿಮ್ಮ ಯಕ್ಷಗಾನಕ್ಕೆ ಜನ ಇಲ್ಲ ಅಂತಾಗಿದೆ. ಮತ್ತು ನಮ್ಗೆ ಅಭಿಮಾನದ ಮೇಲೆ ಕೊಡಿ, ಹಾಕ್ ಕೊಡಿ, ಹೀಗ್ ಕೊಡಿ ಹೇಳಿ ಕೊನೆ ನೀವು ಒಬ್ಬರೇ ಕೂತ್ಕ ಪದ್ಯ ಹೇಳ್ಬೇಕೆ ಬಿಟ್ರೆ ಮತ್ತೆ ಯಾರೂ ಇರುವುದಿಲ್ಲ. ಆ ಸ್ಥಿತಿ ಬರ್ತದೆ. ನನಗೆ ಬೇಡ. ನಾನು ಯಾಕೆ ಹೇಳಿದೆ ಗೊತ್ತಾ? ಬಡ್ಡಿ ವ್ಯಾಪಾರ ಮಾಡಿದ್ದು ಹೌದು ಸ್ವಾಮಿ. ಈಗ ನಮ್ಮ ಪರಿಸ್ಥಿತಿ ಇಲ್ಲಿಗೆ ಬಂದಿದೆ. ಎಲ್ಲೂ ನೋಡಿದ್ರು ಹಣ ಇಲ್ಲ ಎನ್ನುವ ಚಿಂತೆ. ಹಾಗಂತ ಒಂದು ಕಡೆ ಹಣ ಉಂಟು. ಎಲ್ಲಿದೆ? ಸರಯಂಡಿ. ಅದು ಮಾತ್ರ ಬರಬರ್ದೇ ಹೋದ ಪ್ರದೇಶ ಅಂದ್ರೆ ಅದು ಒಂದೇ. ಈ ಪ್ರಪಂಚದಲ್ಲಿ ಎಲ್ಲೇ ಯಾವುದಕ್ಕೆ ಹಣ ಕಡಿಮೆ ಆಗ್ಲಿ ಅಲ್ಲಿಗೊಂದು ಹಣ ಕಡಿಮೆ ಆಗುದಿಲ್ಲ ನೋಡಿ. ಮತ್ತೆ ಆ ಕುಡುಕರ ವಿಶೇಷವೇ ಹಾಗೆ ನೋಡಿ. ಅವ್ರು ಎಲ್ಲಿಂದ ಅದುರ್ತತ್ರು ಅವ್ರ ಯೋಗ್ಯತೆ ಆ ಹೊತ್ತಿಗೆ ಆಗುವಾಗ ಬೇಕೇ ಅವರಿಗೆ. ಮತ್ತೆ ಅವ್ರ ಮನೆಗೆ ಹೋದ್ರು ಉಂಟಲ್ಲ ಪಾಪ ಹೆಂಡತಿ ಮೇಲೆ ಬಹಳ ಪ್ರೀತಿ. ಏನು ಹೆಂಡತಿಯನ್ನು ಮುದ್ದಾಡಿ ಅಪ್ಪಿಕೊಂಡು ಮಲಗಿದ್ರ ಅವರಿಗೂ ಹೆಂಗಸರಿಗೆ ಗೊತ್ತಾಗ ಸಾಯುವುದಿಲ್ಲ. ಎಂತ ಕಪ್ಕೊಂತ್ರಿ ಅವ್ರಿಗೆ ತಲೆ ಹೋಗುದಿಲ್ಲ. ಬೆಳಿಗ್ಗೆ ನೋಡ್ರು ಕೊಳ್ಳಲಿದ್ದ ಮಂಗಲಸೂತ್ರ ಇಲ್ಲ, ಮೂರ್ತಿ ಇಲ್ಲ. ಇವ್ರು ಅಪ್ಕೊಳ್ಳೋದಕ್ಕೆ ಮರುದಿವ್ಸ ಬೇಕಲ್ಲ. ಖರ್ಚಿಗಿಲ್ದೆ ಹೋದ್ರೆ ಅಂತ ಮಾಡೋದು. ಏನ್ ಹೆಂಡತಿ ಮೇಲೆ ಪ್ರೀತಿ ಬಂದೇ ಹೋಯ್ತು. ಈ ಮೂರ್ತಿ ಕುಡುಕ್ರೆ ಹೆಂಗಸರು ಮೂರ್ಖರೇ ಅವರು. ಗಂಡ ಅಪರೂಪಕ್ಕೆ ಒಪ್ಕೊಂಡ ಅಂದ್ರೆ ನನ್ನ ಮೇಲೆ ಬಹಳ ಪ್ರೀತಿ ಅಂತ ಮೈ ಮರ್ತು ಮಲಗುದು. ಬೆಳಿಗ್ಗೆ ಎದ್ದು ನೋಡ್ರಿ ಕಿವಿ ಕುಡುಕಿಲ್ಲ, ಒಂದೇ ಮಂಗಲಸೂತ್ರ ಇಲ್ಲ. ಇದೇ ಗೋಳೆ. ಕುಡುಕನೂ ಇಲ್ಲ. ಅವನು ಹುಡುಕ್ಬೇಕು. ಅಲ್ಲಿ ಮತ್ತೊಂದು ಶಬ್ದ ಸೇರ್ತೇವೆ. ಕುಡುಕು ಇಲ್ಲ, ಕುಡುಕನೂ ಇಲ್ಲ, ಹುಡುಕ್ಬೇಕು. ಮತ್ತೆ ಹುಡುಕ ಮತ್ತೆ ಅಂಗಡಿ ಬದಿಗೆಲ್ಲಾದ್ರೂ ಬಿದ್ಕೊಂಡಿರ್ತಾವ. ಇಂಥ ಪರಿಸ್ಥಿತಿ. ಆದ್ರೆ ನನಗೀಗ ಕಂಗಾಲಾಗಿದ್ದೇನೆ. ನನ್ನ ಸಂಸಾರದ ವಿಷಯ ನಿಮ್ಗೆ ಹೇಳಬೇಕು ಅಂತ ಆದ್ರೆ ಒಬ್ಬಳು ಮಗಳಿದ್ದಾಳೆ ರಂಗಿಣಿ ಅಂತ. ಹಾಗಂತ ಹೆಂಡತಿ ಇಲ್ಲ. ಹೆಂಡತಿ ಇಲ್ಲ ಅಂದ್ರೆ ಲೋಕ ಬಿಟ್ಟದ್ದಲ್ಲ. ಮತ್ತೆ ಅವಳು ನನ್ನ ಹತ್ರ ಜಗಳ ಮಾಡ್ಕೊಂಡು ಅಪ್ಪನ ಮನೆಗೆ ಹೋದ್ಲು. ಹೌದಾ? ಸಿಟ್ಟು ಮಾಡ್ಕೊಂಡು. ಅಂದ್ರೆ ಹೀಗೆ ಒಂದು ಸಣ್ಣ ವ್ಯವಹಾರದಲ್ಲಿ ಅದು ಹೇಳ ಸುಖ ಇಲ್ಲ. ಅದು ಅಷ್ಟು ಸೀರೆ ಯಾಕೆ ಕೇಳಿದ್ದು ನಾನು. ಈಗ ಎಷ್ಟದಾದ್ರೂ ಹರಿಯುವುದೇ. ನಾವು ಸ್ವಲ್ಪ ಲೆಕ್ಕಾಚಾರ ಹಾಕೋರು ಅಲ್ವಾ? ಅಷ್ಟು ಸೀರೆ ಯಾಕಪ್ಪ ಒಂದೇ ಮಾತು ಕೇಳಿದ್ದು. ಅಲ್ಲೇ ನನಗೆ ಅವಳಿಗೆ ತಾಗಿ ಬಂತು. ಸಿಟ್ಟು ಮಾಡ್ಕೊಂಡು ಮನೆಗೆ ಹೊರಟೆ ಬಿಟ್ಲ. ಅಪ್ಪನ ಮನೆಗೆ ಹೋಗ್ತೆ ಅಂತ. ಮತ್ ನೀವು ಕರ್ಕೊಂಡ್ ಬರ್ಲಿಕ್ಕೆ ಹೋಗಿಲ್ಲ? ನಾ ಕರ್ಕ ಬರ್ಲಿಲ್ಲ. ಮತ್ ನಮಗೂ ವಯಸ್ಸಾಯ್ತೀನಿ ಹೆಂಡತಿ ಯಾಕೆ ಸುಮ್ಮನೆ ಖರ್ಚಿಗೆ ದಾರಿ ಬಿಟ್ರೆ. ಅದ್ರಲ್ಲೂ ಸುಡುಗಾಡ ಅವಳಿಗೊಂದು ಜೊತೆ ದಮ್ಮು ಕೆಮ್ಮು ಅದು ನಮಗೆ ಬೇಡ. ಆ ಬದಿಗೆ ಇರ್ಲಿ. ಉಳಿದ ದಿವ್ಸ ಸಾಕು ನಾವೇ ಕೈ ಸುಟ್ಕೊಂಬ ಅಂತ ಆ ಖರ್ಚಿನ ಲೆಕ್ಕ ಹಾಕಿ ನಾ ಹೆಂಡತಿ ಬಿಟ್ಬಿಟ್ಟೆ. ಕರ್ಕ ಬರ್ಲಿಕ್ಕೆ ಹೋಗ್ಲಿಲ್ಲ. ಹಾಗಂತ ಬುದ್ಧಿವಂತಳು ಅವಳುವ. ಅವಳು ಹೋದ್ಲೇ ಬಿಟ್ರೆ ಮಗಳು ಕರ್ಕೊಂಡು ಹೋಗ್ಲಿಲ್ಲ. ಮುಂದಿನ ವಾರಸುದಾರರು ಯಾರು? ನೀನಾದ್ರೂ ಅಪ್ಪನ ಮುಡುಕಿರು ಅಂತ ಬಿಟ್ಟು ಹೋಗಿದ್ರು ನಂಗೆ ಗೊತ್ತು. ಹಾಗಂತ ನನ್ನ ಮಗಳುಂಟಲ್ಲ, ನನಗೊಬ್ಬಳೇ ಮಗಳು. ಒಬ್ಬಳ ಮಗಳು ಹುಟ್ಟಿದ್ದು ನಾನು ತಿಮ್ಮಪ್ಪನಿಗೆ ಕಡ್ಡಿ ಹಚ್ಚೇಬಿಟ್ಟೆ. ಸಾಕು, ಒಂದೇ ಸಾಕು, ಮತ್ತೆ ಬೇಡ. ಲೆಕ್ಕಾಚಾರ ಮಾಡದೆ ಹೋದ್ರೆ ಆಗ್ತದ ಭಾಗವತ್ರೆ? ಈಗೇನು ಒಂದು ಮಗು ಹುಟ್ಟಬೇಕು ಅಂತ ಆದ್ರೆ ಹಾಗೆ ಆಗ್ತದ? ಗರ್ಭಸ್ಥವಾದಂತ ಶಿಶು ಹೊರಗೆ ಬರ್ತದೆ ಅಂತ ಆದ್ರೆ ನಮ್ಮ ಕಣ್ಣಲ್ಲಿ ರಕ್ತ ಬರ್ತದೆ. ಎಂತ ಕಡಿಮೆ ಖರ್ಚು ಹೆರಿಗಿದು. ಈಗ ಲೆಕ್ಕ ಹಾಕಿದ್ರ ನೀವು? ಎಷ್ಟಾಗ್ತದೆ ಒಂದು ಶಿಶು ಹೊರಗೆ ಬರ್ಬೇಕೆ? ಅದು ಸಹಜವಾಗಿ ಬಂದ್ರಡ್ಡಿಲ್ಲ. ಆಯ್ತು, ಶಸ್ತ್ರಚಿಕಿತ್ಸೆ ಉಂಟು ನೋಡಿ. ಅದೆಲ್ಲ ಆಯ್ತು ಅಂದ್ರೆ ಮಗ ಹೋದ್ನಿ. ಮತ್ತೆ ಹಾಗೆ ಹೊರಗೆ ಬರ್ಲಿಕ್ಕೆ ವೈದ್ಯರು ಕೊಡುದಿಲ್ಲ. ಅವರು ಕಡ್ಡಿ ಹಚ್ಕೊಂತ ದಮ್ಮಯ್ಯ ಹೊರಗೊಂಡು ಬರ್ಬೇಡ, ನಾ ಕಟ್ಟಡಕ್ಕೆಲ್ಲ ಹಣ ಹಾಕಿದ್ದೆ ದಮ್ಮಯ್ಯ ಅಂತ. ಪಾಪ ಅಲ್ಲ, ಅವ್ರದ್ದು ತಪ್ಪಲ್ಲ ಸ್ವಾಮಿ. ಒಂದು ವೈದ್ಯಕೀಯ ಮುಗಿಸಿ ಈಚೆ ಬರ್ಬೇಕಿದ್ರು 1 ಕೋಟಿ ಸಾಕಾಗುವುದಿಲ್ಲ ಅಂತ ಆದ್ರೆ ಅವರಾದ್ರೂ ಎಂತ ಮಾಡಬೇಕು? ನಮ್ಮ ದೇಶದಲ್ಲಿ ಹೀಗೆ ಆಗಿದೆ ಎಲ್ಲ ಒಂದಕ್ಕೊಂದು. ಮತ್ತೆ ಆದರ್ಶ ದೇಶ ನಮ್ಮಷ್ಟು ಪವಿತ್ರ ಯಾರಿಲ್ಲ, ನಾವೇ ಹೇಳ್ಕೊಳ್ಳೋದು ಬಿಟ್ರೆ ಬೇರೆಯವ್ರು ಯಾರು ಹೇಳುದಿಲ್ಲ. ಈಗ ಅದಲ್ಲ, ನಾನು ಈಗ ಒಂದೇ ಮಗು ಸಾಕೊಂದು ವಿಚಾರ ಮಾಡಿದ್ದೆ. ಯಾಕೆ ಗೊತ್ತಾ? ಹೆಣ್ಣಿರ್ಲಿ ಗಂಡಿರ್ಲಿ ಒಂದ್ ಸಾಕು. ಯಾಕೆಂದ್ರೆ ಗಂಡು ಮಕ್ಕಳಕ್ಕಿಂತಲೂ ನಮ್ಮನ್ನು ನೋಡ್ಕೊಳ್ಳುದಿದ್ರೆ ಹೆಣ್ಮಕ್ಳೇ. ಆ ವಿಶ್ವಾಸದಲ್ಲಿ ಒಂದೇ ಸಾಕು ಅಂತ ತೀರ್ಮಾನ ಮಾಡಿದ್ದೇನೆ. ಆದ್ರೆ ನನಗೇನು ಅಭ್ಯಾಸ? ನನ್ನ ಸಂತೋಷಕ್ಕೆ ದಾರಿ ಏನುಂಟು ಕೇಳಿದ್ರೆ ಎಂಥದ್ದೂ ಇಲ್ಲ. ಇದು ಹೆಂಡತಿಯಲ್ಲಿ ಹೋದ್ಲು. ನನಗೆ ಯಾವುದೇ ಮತ್ತು ದುರಭ್ಯಾಸ ಇಲ್ಲ. ಒಂದು ಅಭ್ಯಾಸ ಉಂಟು. ಏನು ಅಭ್ಯಾಸ?
ಒಂದ್ ಚೂರ್ ಹಾಕ್ತೆ ನಾನು. ಚೂರು ಹಾ ಹಾಕ್ತೆ. ಮದ್ಯಪಾನ ಹಾ ಮದ್ಯಪಾನವೇ ಕೆಟ್ಟ ಅಭ್ಯಾಸ. ಭಾಗವತ್ಗೀನು ಕೆಟ್ಟ ಅಭ್ಯಾಸ. ಯಾರ್ಯಾರು ನಿದ್ದೆ ಹಾಳು ಮಾಡುದು ಸುಮ್ನೆ. ಬರೀ ಬ್ಯಾಟೋದ್ ಮಾತಾಡ್ಬೇಡಿ. ಇವತ್ತಿನ ಕಾಲವ ಪುರಾಣ ಕಾಲದಿಂದ ದೇವತೆಗಳು ದಾನವರು ಎಲ್ಲವರು ಕುಡ್ದವ್ರೆ. ಅದಕ್ಕಲ್ಲೆಲ್ಲ ಬೇರೆ ಬೇರೆ ಹೆಸರು ಉಂಟು. ಅದನ್ನ ಕಡಿಮೆ ಮಾಡಿ ಮಾತಾಡುದು ನಮ್ಮ ಭೂಲೋಕದಲ್ಲೇ. ಮದ್ಯಪಾನ ಸರಾಯಿ ಶುಕ್ರಾಚಾರ್ಯ ಕುಡಿದ ನೋಡಿ ನಿಮ್ ಜಾತಿಯವರು ಹೇಳಿರಿ. ಅವ್ರು ಕುಡ್ದದ್ದಷ್ಟೇ ಅಲ್ಲ, ನಿಮ್ಮನ್ನೆಲ್ಲ ದಾರಿ ಮೇಲೆ ಹಾಕಿದ್ರು. ಅವ್ರು ಅದೇ ಹಾಗೆ ಕುಡ್ಕೊಂಡು ಕೊನೆಗೆ ಅವ್ರು ಶಾಪ ಕೊಟ್ರಂತಲ್ಲ. ಅಂದ್ರೆ ಇನ್ನು ಮುಂದೆ ನಮ್ಮ ಜಾತಿಯವ್ರು ಕುಡಿದ್ರೆ ಮಾಂಸ ತಿಂದ್ರೆ ಅವ್ರ ಬ್ರಾಹ್ಮಣ್ಯ ಹಾಳಾಗೋಗ್ಲಿ ಅಂತ ಶಾಪ ಕೊಟ್ರು. ಹೌದಪ್ಪ. ಹಾಗಿದ್ರೆ ಅದ್ರ ಮೊದ್ಲು ಕುಡಿದ್ರು ಬ್ರಾಹ್ಮಣ್ಯ ಹಾಳಾಗ್ತಾ ಇರ್ಲಿಲ್ಲ. ಅಂದ್ರೆ ಬ್ರಾಹ್ಮಣರು ಕುಡಿಬಹುದಿತ್ತು. ಅದನ್ನೊಂದು ನಿಲ್ಲಿಸಿ ನೀವೆಲ್ಲ ರುಚಿ ನೋಡ್ದಾಗ ಮಾಡಾಕಿದ್ರು ಅಲ್ವಾ? ಅಲ್ಲ ನಿಮಗ ಖರ್ಚು ಉಳಿತು ಅಂತ ಹೇಳ್ತೀರಿ ನೀವು ನಮ್ಮ ಜಾತಿಯವರಾಗಿ. ನೀವು ನಂಗೆ ನಿಮ್ ಬಗ್ಗೆ ವಿಶ್ವಾಸ ಉಂಟು, ಸಂತೋಷ ಉಂಟು. ಅದೆಲ್ಲ ಸ್ವಾಮಿ ಕುಡ್ತಾ ಇದ್ದದ್ದೇ. ಆದ್ರೆ ನಾ ಮೊದ್ಲು ಹೊರಗೋಗಿ ಕುಡಿತಿದ್ದೆ. ಈಗ ಅದ್ ನಿಲ್ಲಿಸ್ದೆ. ನನ್ನ ಗ್ರಾಚಾರಕ್ಕೆ ನಾ ಕುಡ್ದಾಗ್ಲೇ ನಂಗೆ ಸಾಲ ಕೇಳುದು ಯಾರಾದ್ರೂ. ಆಗ ನಾ ಹಿಂದ್ ಮುಂದೆ ನೋಡುದಲ್ಲ, ತಗಳ ಅಂತ ಕೊಡುದು. ಅದು ಅವು 30 ಕೇಳಿದ್ರೆ 30 ಅಂತ ಮರ 50 ಇಟ್ಕೊಳ್ಳುದು ನಾನು. ಮೇಲಾಗಿ ಸಾಕ್ಷಿ ಆಧಾರ ಬೇಕಾಗಿ ಕೇಳಿದ್ರೆ ನಿನ್ ಮೇಲೆ ನಮ್ಗೆ ಉಂಟು ಹೋಗ್. ನೀವೇ ಹೇಳುದ? ನಾನೇ ಹೇಳುದು. ನಾನಲ್ಲ, ಹೊಟ್ಟೆ ಒಳಗಿದ್ದದ್ದು ಅದು ಹೇಳ್ಸುದು. ಇವತ್ತು ಸಾಕ್ಷಿ ಆಧಾರ ಇಟ್ಕೊಂಡ್ರೆ ಕೊಡುವುದಿಲ್ಲ. ಚೂರ್ ಹಾಕೊಂಡು ಎಂತದ್ದು ಇಲ್ಲದೆ ಕೊಟ್ರೆ ಹಣ ಬರ್ತದ. ಹಾಗ ಕೆಲವು ಕಳ್ಕೊಂಡೆ. ಈಗೇನ್ ಮಾಡ್ತಿದ್ದೆ ಗೊತ್ತಾ? ಏನಿದ್ರು ನಾ ಮನೆ ಒಳಗೆ ಕುಡಿಯುವುದೇ ಬಿಟ್ರೆ ಹೊರಗೆ ಹೋಗುದಿಲ್ಲ. ಒಂದ್ ಚೂರ್ ಹಾಕೊಂಡು ವ್ಯವಹಾರ ಮಾಡ್ತೆ. ದಯವಿಟ್ಟು ನಂಗೊಂದು ಉಪಕಾರ ಮಾಡ್ತಾ. ಒಂದು 2 ಜನ ಕೆಲಸದವ್ರು ಬೇಕು ಬಡ್ಡಿ ವ್ಯವಹಾರ ವಸೂಲಿ ಮಾಡ್ಲಿಕ್ಕೆ. ಕೆಲಸದವ್ರ? ನಮ್ಮ ಮನೆ ಕೆಲಸಕ್ಕೆ ಜನ ಇಲ್ಲ. ನೀವು ಪಾಪ ಬಡ್ಡಿ ಕೊಡುವವರೇ ಅಲ್ಲ, ಬರೀ ಹಾಗೆ ವಸೂಲಿ ಬೇಕು ನಿಮ್ಗೆ. ನಿಮ್ಗೆ ಸಿಗ್ತದ? ಯಾರ ಪ್ರಾಮಾಣಿಕರಾಗ್ಬೇಕು. ಹೌದು. ಅದೇ ನೀವಲ್ಲ ಹೇಳುದಂತೂ ಗಟ್ಟಿ ಆಯ್ತಲ್ಲ. ಇವ್ರು ಕಳಿಸುದು ಅಂದ್ರೆ ಇವ್ರು ಪ್ರಾಮಾಣಿಕರಲ್ಲ ಅಂತ ಆಯ್ತು. ನೀವು ಬೇಡ, ನಾನೇ ಜನ ಹುಡುಕ್ತೆ ನೋಡು.